ಶ್ರೀಶೈಲೇಶ್ವರ ನಾನೆಯಾಗಿದ್ದೇನೆ. ನಾವೇ ಸರಿ ಬಹಳಷ್ಟಿದೆ ಎಲ್ಲರೂ ಹೌದು ವೃಷಭಾಸುರ ಪೀಠವನ್ನೇರಿದ ಕ್ಷಣ ನಮ್ಮವರೆಲ್ಲ ಜಯಘೋಷವನ್ನು ಹಾಕುವುದು ಕೇಳುವುದಿಲ್ವೇ? ಹೌದು. ನಮ್ಮಡೆಯರಿಗೆ ಶುಭವಾಗಲಿ, ಶ್ರೀಶೈಲಾಧೀಶ್ವರನಿಗೆ ಶುಭವಾಗಲಿ, ನಮ್ಮ ರಾಜೇಂದ್ರನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೋ ಇಲ್ವಾ? ರಾಜೇಂದ್ರನಿಗೆ ಜಯವಾಗಲಿ ಅಂತ ಹೇಳಿದ ಮೇಲೆ ಮತ್ತೇನಯ್ಯಬೇಕು? ಬಹಳ ಸಂತೋಷದ ವಿಷಯ. ಅಯ್ಯ, ಕುಲದೇವರಾದಂತಹ ಶಂಕರನ ಅನುಗ್ರಹದಿಂದಾಗಿ ನಾವು ಈ ಶ್ರೀಶೈಲದಲ್ಲಿ ನೆಮ್ಮದಿಯಿಂದ ಬದುಕುತ್ತಾ ಇದ್ದೇವೆ. ಅವನ ಅನುಗ್ರಹದಿಂದಾಗಿ ಕಾಲ ಕಾಲಕ್ಕೆ ಮಳೆ ಬರ್ತದೆ, ಬೆಳೆ ಬೆಳೆಯುತ್ತದೆ. ಆ ಬೆಳೆಯನ್ನು ನಾವು ಉಳಿತಾ ಇದ್ದೇವೆ. ನಮ್ಮವರೆಲ್ಲ ಬೇಕಾದಷ್ಟು ದುಡಿಯುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿಯೂ ನಾವೆಲ್ಲ ಸಂತೋಷದಿಂದಿರಬೇಕು ಅಂತಾದ್ರೆ ಕಾರಣ ಅವರ ಶ್ರಮ ಅಲ್ವೇ? ನಿಮ್ಮವರೆಲ್ಲ ನೆಮ್ಮದಿಯಿಂದ ಬದುಕುತ್ತಾ ಇದ್ದಾರಂತಾದ್ರೆ ಇಲ್ಲಿಗೆ ನಾನು ಮುಗಿಸುವುದಲ್ಲ, ಮುಂದೆ ನಾನು ಹೆಜ್ಜೆ ಇಡಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕೆಂಬ ಉದ್ದೇಶದಿಂದ ನಾನು ಮಾಡಿದ್ದೇನೆ ಗೊತ್ತಾ? ಸೇರಿದೆ ಅನ್ನ ಆಹಾರವನ್ನು ಬಿಟ್ಟು ಬ್ರಹ್ಮನ ಕುರಿತು ತಪಸ್ಸನ್ನಾಚರಿಸಿದೆ. ಹೌದಾ? ದೀರ್ಘಕಾಲದವರೆಗೆ ತಪಸ್ಸನ್ನಾಚರಿಸಿದಾಗ ನನ್ನ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವರಲ್ಲಿ ಮರಣವಿಲ್ಲದಂತ ಅವರನ್ನು ಕೇಳಿದಾಗ ಅವ ಹೇಳಿದ್ದೇನು ಗೊತ್ತಾ? ಏನಂತೆ? ಮರಣವೆಂಬುದು ಕಟ್ಟಿಟ್ಟ ಬುತ್ತಿ, ಎಲ್ರಿಗಿದೆ, ಅದು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಮರಣ ಬರುವುದು ಬರ್ತದೆ ಖಂಡಿತವಾಗಿಯೂ. 3 ಮೂರ್ತಿಗಳಾದಂತಹ ನಮಗೂ ಮರಣ ಬರ್ತದೆ. ಹಾಗಾದರೆ ಬದುಕುವುದು ಹೇಗೆ? ಉಪಾಯ ಮಾಡಿದೆ ನಾನು. ತಿನ್ನುವಂತ ಆಹಾರ, ಅದರಲ್ಲಿಯೂ ಪ್ರಾಣಿ, ಕಾಡ ಪ್ರಾಣಿ, ಹಂದಿ. ಹೌದಯ್ಯ, ಹಂದಿಯಿಂದ ನನಗೆ ಮರಣ ಬರಲಿ. ಹಂದಿಯಿಂದ ಮರಣ ಬರುವುದಕ್ಕುಂಟ. ಇವತ್ತು ಮಧ್ಯಾಹ್ನ ತಿಂದಿದ್ದೇವೆ, ಒಂದು ಇಷ್ಟಲ್ಲ, ಎಷ್ಟು ತಿಂದಿದ್ದೇವೆ ಅಂತ ನಮಗೆ ಲೆಕ್ಕ ಇಲ್ಲ. ಹಾಗಾದ್ರೆ ಹಂದಿನನ್ನು ಕೊಲ್ಲುವುದು ಹೇಗೆ? ಇದು ನಿಮ್ಮಲ್ಲಿ ಪ್ರಶ್ನೆ ಮಾಡುವುದು ನಾನು. ಈಗ ಸಾಮಾನ್ಯವಾದಂತಹ ಒಂದು ಕೊಳಚೆ ಪ್ರದೇಶದಲ್ಲಿ ತಿರುಗಾಡುವಂತಹ, ಹೊರಳಾಡುವಂತಹ ಹಂದಿ ನಮ್ಮಂತವರನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ? ಎಲ್ರಿಗ ಸಾಧ್ಯ. ಹಂದಿದಿಂದವರಿಗೆಲ್ಲ ಮರಣ. ಉಳಿದದಿಲ್ಲಿ ಕಟ್ಟಿಕೊಂಡು ಬಂದಿದ್ದಾರೆ ನಿಮಗಾಗಿ. ಅಯ್ಯ,
ನನಗೆ ಮರಣದ ಭೀತಿ ಇಲ್ಲ. ಇನ್ನು ಯೋಚನೆ ಮಾಡುವುದೇನು ಗೊತ್ತಾ? ನಾನು ದಿಗ್ವಿಜಯ ಮಾಡಬೇಕು, ಲೋಕದಲ್ಲಿ ನನ್ನ ಸಾಧನೆ ತೋರಿಸಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡವ ಭೂಮಿಯನ್ನು ಸುತ್ತಾಡಿ ಭೂಭುಜರ ದರ್ಪವನ್ನು ಮುರಿಯಬಹುದು. ಅದೇನು ದೊಡ್ಡ ಕೆಲಸವಲ್ಲ. ಪಾತಾಳವಾಸಿಗಳಂತಹ ಉರಗಾದಿಗಳ ಬಾಲವನ್ನು ಹಿಡಿದು ನೆಲಕ್ಕಪ್ಪಳಿಸಬಹುದು. ಅದು ನನಗೆ ಹೆಚ್ಚಲ್ಲ. ಹಾಗಾದ್ರೆ ಹೆಚ್ಚೇನು? ನಮ್ಮ ವೈರಿಗಳಂತಹ ದೇವತೆಗಳು ಅವರ ಸೊಕ್ಕನ್ನಡಗಿಸಿ ದೇವಲೋಕದಲ್ಲಿ ನಮ್ಮ ಅಧಿಕಾರ ಮುದ್ರೆಯನ್ನು ಒತ್ತಿದ್ರೆ ಮತ್ತೆ ಪ್ರಪಂಚದಲ್ಲಿ ನಮಗೆ ಎದುರಾಗಿ ಯಾರೂ ನಿಲ್ಲುವವರಿಲ್ಲ. ಹಾಗಾಗಿ ಯೋಚನೆ ಮಾಡಿದ್ದೇನೆ. ಅದಕ್ಕಾಗಿ ನಮ್ಮವರಿದ್ದಾರುವ ಬಲಗಳು ಬಲ್ಲಿಯಲ್ಲ. ಈಗ ಇಲ್ಲಿಯ ವರ್ತಮಾನವನ್ನು ಕೇಳ್ತೀರಿ. ನಾನೊಂದು ಯೋಚನೆಯನ್ನು ಮಾಡಿದ್ದೇನೆ. ಈ ಭೂಮಿಯಲ್ಲಿದ್ದು ಏನು ಪ್ರಯೋಜನವಿಲ್ಲ. ಸಾಧನೆ ಮಾಡಬೇಕು. ಸಾಧನೆ ಮಾಡಿ ನಾವು ಲೋಕಕ್ಕೆ ಏನಂತ ತೋರಿಸಿಕೊಡಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡವ ನಾನು. ನೀವು ಹೇಳಿದಂತೆ ಕಾಡನ್ನು ಸೇರಿದೆ, ಬ್ರಹ್ಮನನ್ನು ಮೆಚ್ಚಿಸಿದೆ, ವರ ಪಡೆದು ಬಂದೆ. ಭಜನೆ ಮಾಡಿ ವರ ಪಡೆದ್ರೆ ಸಾಕಾಗ್ತದೇನೋ? ಅದು ಉಪಯೋಗಕ್ಕೆ ಬರಬೇಕಾ ಬೇಡವಾ? ದೇವರು ಮೆಚ್ಚಿದ್ದಾರೆ ಅಂತ ಗೊತ್ತಾಗಬೇಕಾ ಬೇಡವಾ? ಅದಕ್ಕಾಗಿ ಈಗ ನಾನು ಏನು ಯೋಚನೆ ಮಾಡಿದ್ದೇನೆ, ದೇವಲೋಕಕ್ಕೆ ದಾಳಿ ಇಟ್ಟು ದೇವೇಂದ್ರನನ್ನು ಅಲ್ಲಿಂದ ಓಡಿಸಿ ಸಿಂಹ ಗದ್ದುಗೆಯಲ್ಲಿ ಅಧಿಕಾರ ಮುದ್ರೆಯನ್ನು ಒತ್ತಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿದ್ದೇನೆ. ಏನು ಮಾಡ್ತೀವಿ? ಈಗ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿದ್ದೀರಿ.
ಹೌದು. ಇದು ಸರಿಯಾದ ಸಂದರ್ಭ. ತಡ ಮಾಡುದು ಯಾಕೆ? ಈ ಕ್ಷಣದ ಅಧಿಕಾರವನ್ನು ಸ್ವಾಮಿಸಬೇಕು. ಯೋಚನೆ ಮಾಡಬೇಡಿ. ಆದರ್ಶವೇಗಲೇ ಹೋಗಿ ಅವರನ್ನು ಬಡಿದು ಸ್ವರ್ಗವನ್ನು. ನೀವೆಲ್ಲ ಇಷ್ಟೋ ಉತ್ಸಾಹದಿಂದ ಇದ್ದೀರಿ ಅಂತಾದ್ರೆ ತಡ ಮಾಡುವುದಲ್ಲ. ಸೇನೆ ಸಿದ್ಧವಾಗಿದೆ. ಮಣಿರಥ ನಾನು ಸೇನೆ. ಇಂದಿನಿಂದ ನೀವಲ್ಲಿ ಸೇನೆ.